ದಿನನಿತ್ಯ ಏರಿಕೆಯಾಗ್ತಾ ಇದ್ದ ತೈಲ ಬೆಲೆ ಏರಿಕೆಗಳು ಜನಸಾಮಾನ್ಯನ ಜೇಬನ್ನು ಸುಡುವಂತೆ ಮಾಡಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೀಪಾವಳಿ ದಿನದಂದೇ ತೈಲ ಬೆಲೆ ಇಳಿಕೆ ಮಾಡಿದ್ದು ಜನಸಾಮಾನ್ಯರನ್ನ ಹರ್ಷಚಿತ್ತರಾಗುವಂತೆ ಮಾಡಿದೆ. ಒಂದೆಡೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆಯಲ್ಲಿ ₹5 ಹಾಗೂ ರಾಜ್ಯ ಸರ್ಕಾರ ₹5 ಇಳಿಕೆಯನ್ನು ಮಾಡಿತ್ತು. ಇದೀಗ ಮಂಗಳೂರಿನಲ್ಲಿ ಲೀಟರ್ ಪೆಟ್ರೋಲ್ ದರ ₹98.78 ಆಗಿದ್ರೆ ಡೀಸೆಲ್ ದರ ₹84.26 ಇಳಿಕೆಯಾಗಿದೆ. ಪೆಟ್ರೋಲ್ ದರ ಇಳಿಕೆ ಮೋದಿ ಸರ್ಕಾರದಿಂದ ದೀಪಾವಳಿ ಕೊಡುಗೆ ಎಂದು ಬಿಜೆಪಿ ಹರ್ಷವನ್ನ ಪಡ್ತಾ ಇದ್ರೆ, ಕಾಂಗ್ರೆಸ್ ಇದು ರಾಜ್ಯದಲ್ಲಿ ನಡೆದಂತಹ ಉಪಚುನಾವಣಾ ಸೋಲಿನ ಹೊಡೆತ ಎಂದು ಟೀಕೆಯನ್ನ ಮಾಡಿದೆ. ಅದೇನೇ ಇರಲಿ, ಜನಸಾಮಾನ್ಯರನ್ನ ಕಂಗೆಡಿಸಿದ ತೈಲ ಬೆಲೆ ಇಳಿಕೆ ಕೊಂಚ ನೆಮ್ಮದಿಯ ವಿಚಾರವಂತೂ ಹೌದು. ಬನ್ನಿ, ಮಂಗಳೂರಿನ ಜನತೆ ತೈಲ ಬೆಲೆ ಇಳಿಕೆಯ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ. ಪೆಟ್ರೋಲಿಗೆ ಈಗ ಸ್ವಲ್ಪ ಆದರೂ ಕಮ್ಮಿ ಆಗಿದ್ದಾರೆ, ಆದರೆ ಜಾಸ್ತಿ ಮಾಡಿ ಕಮ್ಮಿ ಮಾಡಿದ್ದಾರೆ. ಇನ್ನೂ ಸಹ ಕಡಿಮೆ ಮಾಡಬೇಕಂತ ನಾವು ಕೇಳ್ಕೊಳ್ಳೋದು. ಎಷ್ಟು ಕಡಿಮೆ ಆಗಬೇಕು ಇನ್ನು? ಅಲ್ಲ, ಮುಂಚೆ ಎಷ್ಟಿತ್ತು ಅಷ್ಟೇ ಆದರೆ ನಮಗೆ ಒಳ್ಳೆಯದು ಅಲ್ಲ. ಸರ್ಕಾರ ಕಡಿಮೆ ಮಾಡೋ ಉದ್ದೇಶ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದು ಸರ್ಕಾರ ಬರ್ತದೆ, ಇನ್ನೊಂದು ಸರ್ಕಾರ ಬರ್ತದೆ. ಅವರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆ್ಯಂಗ್ಲಲ್ಲಿ ನೋಡ್ತಾ ಇರ್ತಾರೆ. ಯಾವ ಆ್ಯಂಗ್ಲಲ್ಲಿ ನೋಡ್ತಾ ಇರ್ತಾರಂತ ನಮಗೆ ಗೊತ್ತಿರೋದಿಲ್ಲ. ಇನ್ನು ಇಲೆಕ್ಷನ್ ಬರಲಿಕ್ಕೆ 12-13 ತಿಂಗಳು ಇರೋದಲ್ಲ. ಜನಗಳ ಮನವೊಲಿಸಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಸರ್ಕಸ್ ಮಾಡಬೇಕಾಗ್ತದೆ. ನಷ್ಟ ಮಾಡಲಿಕ್ಕೆ ನಮಗೆ ಟ್ಯಾಕ್ಸ್, ಮನೆ ಟ್ಯಾಕ್ಸ್, ನೀರಿನ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ. ಆಗ ನಾವು ಜನಸಾಮಾನ್ಯರಾಗಿ ನಮಗೆ ಹೆವಿ ಆಗ್ತದಲ್ಲ, ಅದಕ್ಕೆ ಅವರೆಂತ ಮಾಡಬೇಕಾಗ್ತದೆ? ನಾವೀಗ ಅದಕ್ಕೆ ಸಹ ಪ್ರತಿಭಟನೆಗೆ ಇಳಿದರೆ ಅದು ಸಹ ಕಮ್ಮಿ ಮಾಡ್ತಾರೆ ಅಲ್ಲ. ಈಗ ನಾವು ತೃಪ್ತಿಕರವಾಗಿ ಇದ್ದೇವೆ. ಯಾಕೆಂದರೆ ಯಥೇಷ್ಟ ಕಮ್ಮಿ ಮಾಡಬೇಕಂತ ನಾವು ಸಹ ಹೇಳಲಿಕ್ಕೆ ಆಗೋದಿಲ್ಲ. ಬ್ಲ್ಯಾಕ್ ಮಾಡ್ತಾರೆ, ಬರೋ ರೇಟ್ ಬರೋ ಕಮ್ಮಿ ಹೇಳ್ತಾರೆ. ಭಾರಿ ಖುಷಿ ಅಂಡು ನಾನು ಇಂಜಿನ ಆಚೆ ದಿನ ಬರ್ರಿ ನೆಮ್ಮದಿ ಆಗಿದೆ. ಸ್ವಲ್ಪ ಡೀಸೆಲ್ ಪೆಟ್ರೋಲ್ ಎಲ್ಲ ಖುಷಿ ಆಯಿತು. ಆಮೇಲೆ ಏನಂದರೆ ನಮಗೀಗ ಈ ಟೈಮಲ್ಲಿ ಸ್ವಲ್ಪ ಆಚೆ ದಿನ ಅಂದರೆ ಕೊರೋನಾ ಎಲ್ಲ ಬಂದು ಸ್ವಲ್ಪ ಪ್ರಾಬ್ಲಮ್ ಆಗಿದಲ್ಲ. ಮೋದಿಯವ್ರನ್ನೇನು ದುಡ್ಡು ಮಾಡಿ ಏನು ಪ್ರಯೋಜನ ಇಲ್ಲ. ಒಳ್ಳೆ ಮಾಡಿದ್ರು, ಒಳ್ಳೇದಾಯಿತು. ಇನ್ನೂ ಕಡಿಮೆ ಆದರೆ ಒಳ್ಳೇದಿತ್ತು. ಹಚ್ಚ ದಿನ ಬಂದಾಗೆ ಆಗ್ತದೆ, ಇಲ್ಲದ್ರೆ ನಮಗೆ ಪ್ರಯೋಜನ. ಹೌದಲ್ಲ ಸರ್? ಓಕೆ, ಥ್ಯಾಂಕ್ ಯು ಸರ್. ಸರ್ಕಾರಕ್ಕೆ ನಷ್ಟ ಬಂದರೆ ಅದಕ್ಕೆ ಎಲ್ಲ ಈಗೆಲ್ಲ ನಮ್ಮ ಮೇಲೆ ಹಾಕಿದ್ದಾರೆ. ಇಷ್ಟು ದಿವಸದಿಂದೆಲ್ಲ ತೆಗೆದಿದ್ದಾರೆ ಇವರು. ಡಬಲ್ ರೇಟ್ ಮಾಡಿ ಏನು ಮಾಡೋದು? ಈಗೆಲ್ಲ ಮಾಡಿದ್ರಲ್ಲ. ಈಗ ಹಚ್ಚ ದಿನ ಅಂತ 7 ವರ್ಷದಿಂದ ಎಲ್ಲಿ ಕೊಟ್ಟಿದ್ದಾರೆ? ಈಗೆಲ್ಲ ಕೊಟ್ಟದವರು ಸ್ವಲ್ಪ ಇನ್ನೂ ಸ್ವಲ್ಪ ಅಕ್ಕಿದ ಬೆಲೆ ಎಲ್ಲ ಸ್ವಲ್ಪ ಕಡಿಮೆ ಮಾಡಲಿ. ನಮ್ಮ ರೇಷನ್ ಬೆಲೆ ಎಲ್ಲ ಅದೆಲ್ಲ ಕಡಿಮೆ ಮಾಡಿದ್ರೆ ನಮಗಂತೂ ಇನ್ನೂ ಸ್ವಲ್ಪ ಖುಷಿ ಆಗ್ತದೆ ಅಷ್ಟೇ. ಏನು ಕೆಲವರೆಲ್ಲ ಹೇಳ್ತಾರೆಲ್ಲ ಈಗ ಇಲೆಕ್ಷನ್ ಬಂದೆಲ್ಲ ಆ ಕಡೆ ಎಲ್ಲ ಸೋತೋಯ್ತಲ್ಲ 2-3 ಕಡೆ. ಆ ಉದ್ದೇಶಕ್ಕಾಗಿ ಇವ್ರಿಗೆ ಮಾಡಿದ್ರು ಅಂತ ಹೇಳಿ. ಮತ್ತೆ ಏನು ಅದೆಲ್ಲ ಎಲ್ಲಿಕ್ಕೆ ಆಗಬಲ್ಲ ಏನಂತ ಎಲ್ಲ ಈ ರಾಜಕೀಯದೆಲ್ಲ ಇದ್ದದಲ್ಲ ಸರ್. ಮೇಲೆ ನಮ್ಮ ಲೆಕ್ಕದಲ್ಲಿ ಒಂದು ₹50 ಬಂದು ಪೆಟ್ರೋಲ್ ಒಂದು ₹50, ಡೀಸೆಲ್ ಒಂದು ₹40 ಬಂದರೆ ಒಳ್ಳೇದಿತ್ತು. ತುಂಬ ಖುಷಿ ಆಗ್ತಿದೆ. ನಮಗೊಂದು ಇದು ದೀಪಾವಳಿ ಗಿಫ್ಟ್ ಅಂತಲೇ ಹೇಳ್ಬೋದು. ಒಂದೇ ಸಲ ನಮಗೆ ಈಗ ₹10 ತನಕ ಕಡಿಮೆ ಆಗಿದೆ, ₹12 ತನಕ. ಹಾಗಾಗಿ ತುಂಬ ಇದೊಂದು ಖುಷಿ ತುಂಬ. ಮತ್ತು ಮೊದಲಲ್ಲಿ ಈಗ ನಮಗೆ ₹100 ದಾಟಿದ ಮೇಲೆ ತುಂಬ ಹೇಳ್ತಿದ್ದರು, ₹100 ದಾಟಿತ್ತು ಅಂತ. ಈಗ ₹110 ತನಕ ಹೋಗಿ ಆಮೇಲೆ ಒಂದೇ ಸಲ ಈಗ ₹100 ಬಂದಿದೆ. ತುಂಬ ಖುಷಿ ಆಗ್ತಿದೆ.